ಮಂಗಳೂರಿನ ಮಂಗಳ ಕ್ರೀಡಾಂಗಣದಲ್ಲಿ ಜಿಲ್ಲಾ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ವತಿಯಿಂದ 2 ದಿನಗಳ ಕಾಲ ನಡೆದ ದಕ್ಷಿಣ ಕನ್ನಡ ಜೂನಿಯರ್ ಅಥ್ಲೆಟಿಕ್ಸ್ ಮೀಟ್ 2025 ಕ್ರೀಡಾಕೂಟವು ಅದ್ದೂರಿಯಾಗಿ ತೆರೆ ಕಂಡಿತು. ಕಳೆದ 2 ದಿನಗಳಿಂದ ಮಂಗಳ ಕ್ರೀಡಾಂಗಣದಲ್ಲಿ ನಡೆಯುತ್ತಿದ್ದ ದಕ್ಷಿಣ ಕನ್ನಡ ಜೂನಿಯರ್ ಅಥ್ಲೆಟಿಕ್ಸ್ ಮೀಟ್ನಲ್ಲಿ ಹಲವಾರು ಮಂದಿ ಕ್ರೀಡಾಪಟುಗಳು ಭಾಗವಹಿಸಿದ್ರು. ಕ್ರೀಡಾಕೂಟದಲ್ಲಿ ಹೈ ಜಂಪ್, ಲಾಂಗ್ ಜಂಪ್, ಡಿಸ್ಕಸ್, ಶಾಟ್ ಪುಟ್, ಬ್ಯಾಕ್ ಥ್ರೋ, ಜಾವೆಲಿನ್ ಥ್ರೋ, ರಿಲೇ, 200 ಮೀಟರ್, 60 ಮೀಟರ್, 100 ಮೀಟರ್, 600 ಮೀಟರ್, 80 ಮೀಟರ್, 400 ಮೀಟರ್, 1000 ಮೀಟರ್ ಓಟ ಸ್ಪರ್ಧೆಗಳು ನಾನಾ ವಯೋಮಿತಿ ವಿಭಾಗದಲ್ಲಿ ನಡೆದವು. ಇದರಲ್ಲಿ ವಿಜೇತರಿಗೆ ಬಹುಮಾನವನ್ನು ನೀಡಿ ಗೌರವಿಸಲಾಯಿತು. ಈ ಮೂಲಕ 2 ದಿನಗಳ ಕಾಲ ನಡೆದ ಜೂನಿಯರ್ ಅಥ್ಲೆಟಿಕ್ಸ್ ಮೀಟ್ ಅದ್ದೂರಿಯಾಗಿ ತೆರೆ ಕಂಡಿತು. ಬೆಳ್ಳಿಯ ಪದಕವನ್ನು ಗೆದ್ದಿದ್ದಾರೆ ಆಳ್ವಾಸ್ ಕಾಲೇಜಿನ ಧನುಷ್ ಚಂದ್ರ 12.69 ಮೀಟರ್ ಎಸೆತದೊಂದಿಗೆ. ಚಿನ್ನದ ಪದಕವನ್ನು ಗೆದ್ದಿದ್ದಾರೆ ಆಳ್ವಾಸ್ ಅಸೋಸಿಯೇಷನ್ನ ಜನರಲ್ ಸೆಕ್ರೆಟರಿ ತಾರನಾಥ್ ಶೆಟ್ಟಿಯವರು ಮಾತನಾಡಿ, ಜಿಲ್ಲೆಯ ವಿವಿಧ ಕ್ರೀಡಾಪಟುಗಳು ಭಾಗವಹಿಸಿ ಉತ್ತಮ ಪ್ರದರ್ಶನ ನೀಡಿದ್ದಾರೆ ಎಂದರು. ಬೇರೆ ಬೇರೆ ಕ್ಲಬ್ಬಿನ ಡಿಸ್ಟ್ರಿಕ್ಟಿನ ಸಾಧಾರಣ 530 ಅಥ್ಲೆಟ್ ಜೂನಿಯರ್ ಅಥ್ಲೆಟಿಕ್ ಕ್ರೀಡಾಕೂಟ 2025 ನಿನ್ನೆ ಮತ್ತು ನಿನ್ನೆ ಮಧ್ಯಾಹ್ನ ಇನಾಗ್ರೇಷನ್ 3:30 ಆಗಿದೆ. 2 ಗಂಟೆಗೆ ನಮ್ಮದು ಈವೆಂಟ್ ಸ್ಟಾರ್ಟ್ ಆಗಿದೆ. ಅರೌಂಡ್ 530 ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಕ್ರೀಡಾಕೂಟ ನಿನ್ನೆ ಸ್ವಲ್ಪ ಮಳೆ ಅಡಚಣೆ ಇತ್ತು, ಹಾಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದು. ಒಂದು ಈವೆಂಟ್ ಟೈಮಲ್ಲಿ ಆಗಿಲ್ಲ, ಬೇರೆ ಎಲ್ಲ ಈವೆಂಟ್ ನಿನ್ನೆಯೇ ಮಾಡಿದ್ದೇವೆ. ಈ ವೇಳೆ ದಕ್ಷಿಣ ಕನ್ನಡ ಅಥ್ಲೆಟಿಕ್ಸ್ ಅಸೋಸಿಯೇಷನ್ನ ಸೀನಿಯರ್ ಉಪಾಧ್ಯಕ್ಷರಾದ ಕರುಣಾಕರ್ ಶೆಟ್ಟಿ, ಟ್ರಸ್ಟಿ ಕೃಷ್ಣ ಶೆಣೈ, ಉಪಾಧ್ಯಕ್ಷ ಸ್ಟೀವನ್ ಎಂಪಿ ಡಯಸ್, ಅಸೋಸಿಯೇಷನ್ನ ಪುಷ್ಪರಾಜ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಮಂಜುನಾಥ್ ಪ್ರಸಾದ್, V4 ನ್ಯೂಸ್, ಮಂಗಳೂರು.